ಗಂಟಲ್ ಕಟ್ಟಿಡ ಇಮ್ತಿಹಾಜಿನ ಕೆರೆಯರ ತುಯಿನ ಕೇಸಿಗೆ ಸಂಬಂಧಪಟ್ಟದು ಇರುವೆರಿನ ಪೊಲೀಸರು ಪತ್ತಿದೇರ ಒರಿನ 4 ಜನನು ಪೊಲೀಸರು ನಾಡೊಂದುಳ್ಳೆರ. ಸೋಮವಾರ ಬಿದ್ರಾ ಗಂಟಲ್ ಕಟ್ಟಿಡ ಇಮ್ತಿಹಾಜಿನ ಕೆರೆಯರ ಎಂದು ಪ್ರಯತ್ನ ಮಲ್ತಿನ ಆರೋಪಿಲಿಡು ಸುರತ್ಕಲ್ ಮೂಲದ ಇರುವೆರಿನ ಪೊಲೀಸರು ಪತ್ತಿದ್ದೇರ ಕೂಡ 4 ಜನ ತಿಕ್ಕಿರ ಬಾಕಿ ಉಲ್ಲೇರ ಪೆಟ್ಟುಪಾಡರೆ ಗಳಸಿದಿನ ಹತ್ಯಾರ್ಲಿನ ಪೊಲೀಸರು ಸ್ವಾಧೀನಗುದೆ ತೊಂದೇರ ಆರೋಪಿಲು ಇನೋವಾ ಕಾರಡು ಪದ್ರಡ ಐನವು ಕೈತಲ್ದ ಅಂಗಡಿದ ಸಿಸಿ ಕ್ಯಾಮರಡು ತೋಜಿದ ಬೈದನ.